ತುಳು ಚಿತ್ರರಂಗಕ್ಕೆ ಹೊಸ ಕಳೆಯನ್ನ ತಂದುಕೊಟ್ಟ ಮತ್ತು ಕೋಸ್ಟಲ್ ವುಡ್ನಲ್ಲಿ ದಾಖಲೆ ನಿರ್ಮಿಸಿದ ಗಿರ್ಗಿಟ್ ಖ್ಯಾತಿಯ ರೂಪೇಶ್ ಶೆಟ್ಟಿ ತಂಡದ ಮತ್ತೊಂದು ಬಹುನಿರೀಕ್ಷಿತ ಗಂಜಲ್ ತುಳು ಚಿತ್ರದ ಟ್ರೈಲರ್ ಇಂದು ಮಂಗಳೂರಿನ ಅಡ್ಯಾರ್ನಲ್ಲಿರುವ ಸಹ್ಯಾದ್ರಿ ಕಾಲೇಜಿನಲ್ಲಿ ಬಿಡುಗಡೆಯಾಗಿದೆ. ಕಾರ್ಯಕ್ರಮದ ಉದ್ಘಾಟನೆಯನ್ನ ಸಹ್ಯಾದ್ರಿ ಕಾಲೇಜಿನ ಮುಖ್ಯಸ್ಥರಾದ ಡಾಕ್ಟರ್ ಮಂಜುನಾಥ ಭಂಡಾರಿ ನೆರವೇರಿಸಿದರು. ಈ ವೇಳೆ ಮಾತನಾಡಿದ ಮಂಜುನಾಥ ಭಂಡಾರಿ, ಗಂಜಲ್ ಸಿನಿಮಾದ ಕಲಾವಿದರು ಹಾಗೆ ತುಳು ಸಿನಿಮಾ ರಂಗದ ಕಲಾವಿದರು ಸಹ್ಯಾದ್ರಿ ಕಾಲೇಜಿಗೆ ಬರ್ತಾ ಇರ್ತಾರೆ. ಅದು ನಮ್ಮ ಹೆಮ್ಮೆ. ಗಿರ್ಗಿಟ್ ಸಿನಿಮಾಗಿಂತ ಹೆಚ್ಚಿನ ಮಟ್ಟಿಗೆ ಗಂಜಲ್ ಯಶಸ್ಸನ್ನ ಕಾಣಲಿ ಅಂದ್ರು. ಕುಶಲ್ದ ಅರಸೆ ನವೀನ್ ಡಿ ಪಟೇಲ್ ಚಿತ್ರವನ್ನು ನೋಡಿ ಬೆಂಬಲಿಸಿ ಅಂತ ಶುಭ ಹಾರೈಸಿದ್ರು. ಚಿತ್ರದ ನಿರ್ದೇಶಕ ಹಾಗೂ ನಟ ರೂಪೇಶ್ ಶೆಟ್ಟಿ ಮಾತನಾಡಿ, ಚಿತ್ರದ ಟ್ರೈಲರ್ ಬಿಡುಗಡೆಗೆ ಅಭೂತಪೂರ್ವ ಸ್ಪಂದನೆ ಸಿಕ್ಕಿದೆ. ಫೆಬ್ರವರಿ 19ಕ್ಕೆ ತುಳು ಚಿತ್ರರಂಗಕ್ಕೆ 50 ವರ್ಷ ತುಂಬಲಿದ್ದು ಅದೇ ದಿನ ಚಿತ್ರ ಬಿಡುಗಡೆಯಾಗಲಿದೆ. ಈ ವರ್ಷದ ಮೊದಲ ತುಳು ಸಿನಿಮಾ ಗಂಜಲ್ ಬಿಡುಗಡೆ ಆಗ್ತಾ ಇದ್ದು, ಸ್ನೇಹಿತರು ಹಾಗೆ ಮನೆ ಮಂದಿಯೆಲ್ಲ ಸಿನಿಮಾ ನೋಡಿ ಹರಸಿ ಅಂದ್ರು. ಟ್ರೈಲರ್ ಬಿಡುಗಡೆ ಸಮಾರಂಭದಲ್ಲಿ ತುಳು ಚಿತ್ರರಂಗದ ದಿಗ್ಗಜ ಹಾಸ್ಯ ನಟ ನವೀನ್ ಡಿ ಪಟೇಲ್, ಪ್ರಸನ್ನ ಬೈಲೂರು, ಸಂದೀಪ್ ಶೆಟ್ಟಿ ಹಾಗೂ ಸಿನಿಮಾಗಳಿಗೆ ಬಂಡವಾಳ ಹಾಕಿದ ಶೂಲಿನ್ ಫಿಲ್ಮ್ಸ್ ಹಾಗೂ ಮೊಗರೋಡಿ ಕನ್ಸ್ಟ್ರಕ್ಷನ್ನ ಪ್ರಮುಖರು ಉಪಸ್ಥಿತರಿದ್ದರು. ಈ ಸಿನಿಮಾದ ಪೂರಾ ಆಕ್ಟರ್ಸ್ ಉಪ್ಪು, ಪ್ರೊಡಕ್ಷನ್ ಉಪ್ಪು, ಅದರಿಂದ ಅಕ್ಲ ಕಲಾವಿದರು ಪೂರಲೆಕ್ಕ ಸಹ್ಯಾದ್ರಿ ಸುಮಾರು ವರ್ಷೋಡಿಂಚಿ ಅಕ್ಲ ಬದುಕೋಪಿನ ಜಾಗ ಅಂಚಾದ ಅಕ್ಲೇನ ಈ ಚಿತ್ರ ಎಡ್ಡೆಡ್ ನಡಪಡೆ ಆ ರೀತಿ ಅಕ್ಲ ಉಪ್ಪಿರೋದ ಫಿಲ್ಮ್ ಆಯ್ನಂಚಿನ ಗಿರಿಗಿಟ್ಟು ನಡತದ ಐಟ್ಲ ಎಡ್ಡೆಡ್ ಅವಾರ್ಡ್ ಪಡೆದು ದೇವಡ ನಟ್ಟೊಂದು ಈಗ ಪೂರ ಶುಭಾಶಯ ಲೆಕ್ಕೊಂದಿಲ್ಲ. ಈ ಗಂಜಲ್ ಒಂಜಿ ಟಿಕೆಟ್ ರಡ್ ಒಂಜಿ ಸಿನಿಮಾನು ಕಥೆಗೆ ತೂಪುನಕ್ಕಿನ ಅವಕಾಶ ಅಲ್ಲ. ಈ ಕೊರೋನಾದ ಟೈಮ್ ಈಗಲೇ ಬೇಲೆಲ್ಲ ಹೆಚ್ಚಾಡು ಒಂದು ಬೇಲೆಲ್ಲ ಕೊರಿಯರು ಮಕ್ಕ ಕೊರೋನಾ ಆಯ್ದ ಹೋಗದ ಫಸ್ಟ್ ಸಿನಿಮಾ ಅಂತ ಬಂಡಲ ತಪ್ಪ ಒಂದು ಇಂಗಲ ಚಿತ್ರರಂಗ ರಿಲೀಸ್ ಆಪನ ಗಂಜಲ್ ಅವಳ 5 ವರ್ಷ ಅಂಡಿಗೆ ನಮ್ಮ ಚಿತ್ರರಂಗಗೂ ರೂಪೇಶ್ ಪಂಡೇರು ತಮ್ಮ ಲಕ್ಷ್ಮಣ ಡೀಟೇಲ್ಸ್ ಇತ್ತು. ಅವಳ ಎನ್ನದ ಅಂಗಡಿ ಫಸ್ಟ್ ಸಿನಿಮಾ ನಮ್ಮ ತುಳುದ ಫಸ್ಟ್ ಕೊರೋನಾ ರಿಲೀಸ್ ಆಪನ ಚಿತ್ರ ಬಂಡ ಗಂಜಲ್ ಅಂಜದ ಪುನಗ ನೆಕ್ ನಮ್ಮ ಸರ್ವಧರ್ಮದ ಅಭಿಮಾನಿಗಳ ಆಶೀರ್ವಾದ ಖಂಡಿತ ಉಂಟು. ಅಂಜದ ಇವುಗಳಿಗೆ ಎಂದುವ ಬಂದ್ಪುನ ಆ ನಂಬಿಕೆ ಎಂಗ್ಲಿಗೆ ತಂಡಗೊಂಡು ಭಾರಿ ಎಡ್ಡೆ ರೆಸ್ಪಾನ್ಸ್ ಸ್ಟೂಡೆಂಟ್ನಾಗ್ಲ ಎಂಜಾಯ್ ಮಾಡ್ತೀರಿ. ಆ್ಯಂಡ್ ಇದು ಯೂಟ್ಯೂಬ್ಲ ಆಲ್ರೆಡಿ ರಿಲೀಸ್ ಆದ ಎಡ್ಡೆ ರೆಸ್ಪಾನ್ಸ್ ಸಿಕ್ಕೊಂದುಂಡು. ಒಂದು ಭಾರಿ ಶೋಕದ ಒಂದು ಟ್ರೈಲರ್ ಲಾಂಚ್ ಆಂಡ್ ಬಹುಶಃ ಟ್ರೈಲರ್ ತೂನ ನಿಕ್ಲೆ ಗೊತ್ತಾಗ್ಬಿಡು ಸಿನಿಮಾ ವಾ ಟೈಪ್ ಉಡುಪುಣ ಒಂದು ಫಸ್ಟ್ ಟ್ರೈಲರ್ ಗಂಜಲ್ ಬಂಡ ಪ್ಯಾಕೇಜ್ ಆಫ್ 2 ಮೂವೀಸ್. ಫಸ್ಟ್ ಹಾಫ್ ಒಂಜಿ ಸಿನಿಮಾ, ಸೆಕೆಂಡ್ ಹಾಫ್ ಕುಳೊಂಜಿ ಸಿನಿಮಾ. ಸೊ ಒಂದು ಫಸ್ಟ್ ಟ್ರೈಲರ್ ನನೊಂಜಿ ಟ್ರೈಲರ್ ಒಂದು ದಿನ ಆಯ್ಬೇಕು ರಿಲೀಸ್ ಆಪುಣು. ಈ ಫಸ್ಟ್ ಟ್ರೈಲರ್ನ ತೂಲೆ ಶೇರ್ ಮನ್ಪ್ಲೆ ನಮ್ಮ ತುಳು ಸಿನಿಮಾ 1 ವರ್ಷ ಆಯ್ಬೇಕು ರಿಲೀಸ್ ಆವೊಂದುಪ್ಪುನು. 1 ವರ್ಷದ ಗ್ಯಾಪ್ ಆನ್ ಒಂಜಿ ತುಳು ಸಿನಿಮಾ ರಿಲೀಸ್ ಆವಂದೆ. ಅಂಚನೆ ಫೆಬ್ರವರಿ 14 ತುಳು ಸಿನಿಮಾ ರಂಗದ 5ನೇ ವರ್ಷ. ಸೊ ಅಂಚಾದ ಈ ಟ್ರೈಲರ್ ಮಾದರಿಗಳ ರೀಚ್ ಆಗ್ಲಾಗ ನಿಕ್ಲ ಸಪೋರ್ಟ್ಲ ಬೋಡು.